ಸೂಪರ್ ಆಯ್ತು ಸರ್. ಏನು ಇಷ್ಟ ಆಯ್ತು ನಿಮಗೆ? ದರ್ಶನ್ ಅವ್ರ ಕಾನ್ಸೆಪ್ಟ್ ಇಷ್ಟ ಆಯಿತು, ಅವನು ಸ್ಕೂಲಿಂದ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯ್ತು ಸರ್. ಸಖತ್. ಹಾಂ ಸರ್, ಬರ್ತೀನಿ ಸರ್. ಸೂಪರ್ ಸರ್. ಇನ್ನು ನೆಕ್ಸ್ಟ್ ಟಿಕೆಟ್ ತೊಗೊಂಡ್ಬರ್ತೀನಿ ವಾಪಸ್. ಸೂಪರ್ ಹೇಳಿದೆ. ಗೌರ್ಮೆಂಟಿಗೆ ಏನು ತಕ್ಕ ಪಾಠನ ಕಲಿಸಿದ್ದಾರೆ. ಬೆಂಕಿ. ಸೂಪರ್ ಫ್ಯಾಂಟಾಸ್ಟಿಕ್ 100 days ಪಕ್ಕ. ಹೇಗಿದೆ ಸಿನಿಮಾ? ಸೈಕೊಂಡು ಏನು ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿ ಉಂಟು. ಫುಲ್ ಸೂಪರ್ ಸೂಪರ್ ಚೆನ್ನಾಗಿ. ಹೇಗಿದೆ ಸಿನಿಮಾ? ಸೂಪರ್ ಇದೆ. ಏನು ಇಷ್ಟ ಆಯ್ತು ನಿಮಗೆ? ಎಜುಕೇಶನ್ ಬಗ್ಗೆ ಕನ್ನಡ ಶಾಲೆ ಒಂದು ಉತ್ತಮವಾದ ಸಂದೇಶ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಸೂಪರ್. ಹೇಗಿದೆ ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಹೇಳಿ? ತುಂಬ ಚೆನ್ನಾಗಿ, ಸ್ಟೋರಿ ಚೆನ್ನಾಗಿದೆ. ಹೇಗಿದೆ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಮೂವಿ ಇಷ್ಟ ಆಯ್ತು, ಚೆನ್ನಾಗಿತ್ತು. ಕನ್ನಡ ಶಾಲೆ ಬೆಳೆಸಬೇಕು. ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಹೇಗಿದೆ ಕ್ರಾಂತಿ? ಚೆನ್ನಾಗಿದೆ. ಸೂಪರ್ ಏನು ಇಷ್ಟ ಆಯ್ತು? ಆ್ಯಕ್ಷನ್ ಸೌಂಡ್. ಹೇಗಿದೆ? ಚೆನ್ನಾಗಿತ್ತು ಸರ್. ಸೂಪರ್ ಇದೆ. ಸೂಪರ್ ಹೇಗಿದೆ ಕ್ರಾಂತಿ? ಸೂಪರ್ ಮೂವಿ. ಹೇಗಿದೆ ಕ್ರಾಂತಿ? ಸೂಪರ್ ಆಗಿದೆ. ಪರವಾಗಿಲ್ಲ. ಹೇಗಿದೆ ಕ್ರಾಂತಿ? ಎಜುಕೇಷನ್ ಫೀಲ್ಡ್ ಮಾತ್ರ ಸೂಪರ್ ಆಗಿ ತಿಳಿಸಿದ್ದಾರೆ. ಚೆನ್ನಾಗಿದೆ. ಸೂಪರ್ ಆಸಮ್. ಕ್ರಾಂತಿ ಹೇಗಿದೆ? ಸೂಪರ್ ನಂಬರ್ 1 ಇದೆ. ಹೇಗಿದೆ ಕ್ರಾಂತಿ? ಸೂಪರ್. ಏನು ಇಷ್ಟ ಆಯ್ತು? ಸೂಪರ್ ಇದೆ ಸರ್. ಹೇಗಿದೆ ಕ್ರಾಂತಿ ಸಿನಿಮಾ? ಏನು ಇಷ್ಟ ಆಯ್ತು ಹೇಳಿ? ಚೆನ್ನಾಗಿದೆ. ಒಳ್ಳೆ ಕಂಟೆಂಟ್ ಇಡುವ. ಯಾಕಂದರೆ ಈಗ ಇದೆಲ್ಲ ಹೊಸ ಪಿಕ್ಚರ್ಗಳು, ಹೊಸ ಇದನ್ನೇ ಹುಟ್ಟಾಗ್ತಾ ಇದೆ. ಒಳ್ಳೆ ಇದು. ಹೇಗಿದೆ ಸಿನಿಮಾ? ಸೂಪರ್ ಇದೆ. ಏನು ಇಷ್ಟ ಆಯ್ತು ಮೇಡಮ್ ಹೇಳಿ? ಹೇಗಿದೆ? ಚೆನ್ನಾಗಿದೆ. ಸೂಪರ್ ಮೂವಿ. ಹೇಗಿದೆ ಸಿನಿಮಾ? ಓಕೆ ಚೆನ್ನಾಗಿದೆ. ಬೆಂಕಿ ಚೆನ್ನಾಗಿದೆ. ಸೂಪರ್ ಹೇಗಿದೆ ಸಿನಿಮಾ? ಪಿಕ್ಚರ್ ಮಾತ್ರ ಸೂಪರ್ ಅದನ್ನು. ಏನು ಇಷ್ಟ ಆಗಿದೆ ನಿಮಗೆ? ಒಳ್ಳೆ ಸಾಲ ಸೂಪರ್ ಒಳ್ಳೆ ಉಂಟು ಮೂವಿ. ಸೂಪರ್. ಏನು ಇಷ್ಟ ಆಯ್ತು ಸರ್? ಅದರಲ್ಲಿ ಡೈಲಾಗ್ಸ್ ಎಲ್ಲ ಸೂಪರ್ ಆಗಿದೆ. ಒಳ್ಳೆ ಆಗಿದೆ. ಫ್ಯಾಮಿಲಿ ಜೊತೆ ನೋಡ್ಬೋದು. ನೋಡ್ಬೋದು ಖಂಡಿತ. ಹೇಗಿದೆ ಸಿನಿಮಾ? ಒಳ್ಳೆಯದು. ಸೂಪರ್ ಹೇಗುಂಟು ಸಿನಿಮಾ? ಹೇಗೆ ಸೂಪರ್ ಆಗಿದೆ. ರಾಜಕಾರಣಿಗಳಿಗೆ ಒಂದು ಫಿಲಮ್ ನೋಡೋಕೆ ಹೇಳಿ ಒಂದ್ಸರಿ. ಸೂಪರ್ ಇದೆ. ಹೇಗಿದೆ? ಸೂಪರ್ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸಬ್ಜೆಕ್ಟ್ ಇಷ್ಟ ಆಯಿತು. ಆ್ಯಕ್ಟಿಂಗ್ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಮೇಂಟೈನ್ಡ್ ಇನ್ ಸೆಲ್ಫ್. ದರ್ಶನ್ ಫ್ಯಾಮಿಲಿ ಜೊತೆ ನೋಡ್ಬೋದಾ? 100% ಎಜುಕೇಷನ್ಗೆ ಕನೆಕ್ಟೆಡ್ ಆಗಿರೋದಲ್ವಾ, ತುಂಬ ಚೆನ್ನಾಗಿದೆ. ಮೂವಿ ಅಲ್ಟಿಮೇಟ್ ಆಗಿದೆ ಗುರು. ಏನು ಇಷ್ಟ ಆಯ್ತು ಹೇಳಿ? ಇದು ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಎಲ್ಲರೂ ಫ್ಯಾಮಿಲಿ ಕೂರ್ಕೊಂಡು ಬಂದು ನೋಡಬೇಕಾಗಿ ನಾನು ವಿನಂತಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಹೇಗಿದೆ ಸರ್? ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೇಡಮ್ ನಿಮಗೆ? ಎಲ್ಲ ಸ್ಟೋರಿ ತುಂಬ ಇಷ್ಟ ಆಯಿತು. ಇದರಲ್ಲಿ ಒಂದು ಸರ್ಕಾರಿ ಶಾಲೆ ಹೌದು, ಗೌರ್ಮೆಂಟ್ ಸ್ಕೂಲ್ಸ್ ರಿಯಲಿ ನಾವೆಲ್ಲ ಹಾಗೆ ಓದಿದ್ದು. ಈಗ ನಮ್ಮ ಇದ್ರ ಮೇಲೆ ಈಗ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಓದಿದ್ದು. ಮೊದಲು ನಾವೆಲ್ಲ ಹಾಗೆ ಕನ್ನಡ ಮೀಡಿಯಮಲ್ಲಿ ಓದಿ ಮುಂದೆ ಬಂದದ್ದು. ತುಂಬ ಖುಷಿ ಆಯಿತು. ಮಾತ್ರ ಇಂಥ ಫಿಲ್ಮ್ಸನ್ನೇ ಮಾಡಬೇಕು. ಇಂಥ ಫಿಲ್ಮನ್ನೇ ಮಾಡಬೇಕು. ಜನಗಳು ಸ್ವಲ್ಪ ತಿಳಿಬೇಕಾದ್ರೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಅಂತ ಓದಿಸ್ತಾರೆ. ಬಡವ್ರ ಮಕ್ಕಳು ಎಲ್ಲಿಗೆ ಹೋಗಬೇಕು? ಇಷ್ಟು ಹೈ ಫೀಸ್ ಎಲ್ಲ ಕೊಟ್ಟು ಹೇಳಿ ಎಲ್ಲ ಇಂಥದ್ದು ಬಂದರೆ ಸ್ವಲ್ಪ ಜನಗಳು ಚೇಂಜ್ ಆಗ್ತಾರೆ. ಏನಾದರೂ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಜನರಿಗೆ ಹೇಳಲಿಕ್ಕಂದ್ರೆ ಅದೇ ಎಲ್ಲರೂ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಅಂತ ಭೇದ ಭಾವ ಮಾಡಬಾರ್ದು. ಎಲ್ಲರೂ ಒಂದೇ ಥರ ಇರಬೇಕು ಅನ್ನೋದೇ ನನ್ನ ಒಂದಿದು. ಓಕೆ, ಥ್ಯಾಂಕ್ ಯು.